ಪ್ರಾಯೋಜಕರು ಶಿದ್ದಾಸ್ ದಿ ಸ್ಯಾಮ್ಸಂಗ್ ಎಕ್ಸ್ಕ್ಲೂಸಿವ್ ಸ್ಟೋರ್, ಸಿಟಿ ಆರ್ಕೇಡ್, ಬೆಂದೂರ್ವೆಲ್, ಮ್ಯಾಂಗ್ಲೋರ್ ಅಂಡ್ ಉಡುಪಿ ಮಣಿಪಾಲ್ ಮೇನ್ ರೋಡ್, ಉಡುಪಿ. ನಂಬರ್ 1 ಸಂಸದ ಅನಿಲ್ ಕುಮಾರ್ ಕಟೀಲ್ ನಮ್ಮೊಂದಿಗಿದ್ದಾರೆ. ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ನಿಮ್ಮನ್ನು ನಾನು ಸ್ವಾಗತ ಮಾಡ್ತಾ ಇದ್ದೇನೆ. ಸರ್, ಹೇಳ್ತಾ ಇದ್ದೀರಿ ಅಂದರೆ ಇಲ್ಲಿ ಭಾಳ ಮುಖ್ಯವಾಗಿ ಈ ದಕ್ಷಿಣ ಕನ್ನಡ ಜಿಲ್ಲೆ ಅಥವಾ ಈ ಕರ್ನಾಟಕದ ಈ ಒಂದು ಕರಾವಳಿಗೆ ಏನು ಇಲ್ಲಿ ಅಭಿವೃದ್ಧಿಗೆ ಬೇಕಾಗಿದೆಯೋ ಆ ಕೈಗಾರಿಕೆಗಳೆಲ್ಲ ಇದ್ದಾವೆ. ಆದರೆ ಆ್ಯಕ್ಚುಲಿ ಏನು ಆಗಬೇಕಾಗಿದೆಯೋ ಅದು ಆಗ್ತಾ ಇಲ್ಲ ಅಂತನ್ನುವಂಥದ್ದು. ಅಂದರೆ ಕೃಷಿ ಆಧಾರಿತ ಉದ್ಯಮಗಳು ಸೃಷ್ಟಿಯಾಗಬೇಕು ಇಲ್ಲಿ. ಸೊ ಕೃಷಿ ಆಧಾರಿತ ಉದ್ಯಮಗಳು ಅಂದಾಗ ಆಯಾಯ ನೀವು ಕೆಲವು ತಾಲೂಕುಗಳನ್ನು ಹೇಳಿದರೆ, ಈಗ ಸುಳ್ಯ, ಪುತ್ತೂರು, ಅಲ್ಲಿ ಇಂಥದ್ದೇ ಉದ್ಯಮಗಳು ಮಾಡ್ಬೋದು. ಬಂಟ್ವಾಳ ಈ ಒಂದು ಭಾಗಗಳಲ್ಲಿ, ಬೆಳ್ತಂಗಡಿ ಭಾಗಗಳಲ್ಲಿ ಅಕ್ಕಿಯನ್ನು ಬೆಳೆಸ್ಬೋದು ಅಂತ. ಆದರೆ ಇಲ್ಲಿ ಇದನ್ನು ಯಾರು ಅವರಿಗೆ ತಿಳಿಸಿಕೊಡುವವರು, ಯಾರು ಇದಕ್ಕೆ ಒಂದು ಒಂದು ಸೂಚನೆಗಳನ್ನು ಕೊಡುವವರು, ಈ ರೀತಿ ಮಾಡಬಹುದು ಅಂತ ಅನ್ನೋದು ಇಲ್ಲ. ಇದಕ್ಕೆ ಅವಕಾಶಗಳನ್ನು ಕಲ್ಪಿಸಿಕೊಡ್ಬೇಕು ಸರ್ಕಾರಗಳು. ಈಗಾಗಲೇ ನಾನು SAZ ನಾನು ಎಲ್ಲ ಕಡೆ ಹೇಳ್ಕೊಂಡು ತಿರುಗಿದ್ದೇನೆ. ಸ್ಪೆಷಲ್ ಅಗ್ರಿಕಲ್ಚರ್ ಝೋನ್ ಮಾಡುವ. ಏನು ಹೇಳಿದ್ರೆ, ಇವತ್ತು ಪುತ್ತೂರು, ಸುಳ್ಯ, ಬೆಳ್ತಂಗಡಿಗಳನ್ನು ಕೃಷಿ ಆಧಾರಿತ ಪ್ರದೇಶಗಳು ಅಂತ ಇಟ್ಕೊಳ್ಬೇಕು. ಬಾಕುಳಿದಂಥ ಪ್ರದೇಶಗಳಿದ್ದಾವೆ. ಈಗ ನಿಮಗೆ ಕರಾವಳಿ ಇದೆ, ಮೂಡಬಿದಿರೆಯಿಂದ ಹಿಡಿದು ನಮ್ಮ ತಲಪಾಡಿವರೆಗೂ, ಇದು ಬೀಚ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರದೇಶಗಳು. ಇಲ್ಲಿ ನೀವು ಬೇಕಾದಷ್ಟು ಟೂರಿಸಂ ಅಲ್ಲಿ ಡೆವಲಪ್ ಮಾಡ್ಬೋದು. ಓಕೆ, ಇದನ್ನು ಮಾಡಬೇಕು. ಬಾಕುಳಿದಂಥ ಪ್ರದೇಶಗಳು, ಈಗ ನೀವು ಮೂಡಬಿದ್ರೆ ಈ ಪ್ರದೇಶಗಳು ಹೋದ್ರಿ, ಕುದುರೆಮುಖದಿಂದ ಹಿಡಿದು ನೀವು SZ ತಲೆವರೆಗೆ ಹೋಗಿ, ಅದು ಇಂಡಸ್ಟ್ರಿಯಲ್ ಏರಿಯಾ ಆಗಿ ಹೋಗಿದೆ. ಇನ್ನು ಅದನ್ನು ಪರಿವರ್ತನೆ ಮಾಡ್ಲಿಕ್ಕೆ ಆಗುದಿಲ್ಲ. ಇರ್ತಕ್ಕಂಥ ಇಂಡಸ್ಟ್ರಿಗಳಿಗೆ ಅಲ್ಲಿ ಇರುವಂತ ಜಾಗವನ್ನು ಉಪಯೋಗ ಮಾಡೋದು. MCF ಇದೆ, MCF ನ ಪಕ್ಕದಲ್ಲಿ 500 ಎಕರೆ ಜಾಗ ಇನ್ನೂ ಹಾಗೆ ಇದೆ, ಯೂಸ್ ಮಾಡಿ ಅದು. ನಾವೀಗ ಹೇಳಿದ್ದೇವೆ, ಈಗ MCF ನ ಇನ್ನೊಂದು ಪ್ಲಾಂಟ್ ಬರ್ತದೆ, ಬರ್ಲಿ ಅದಕ್ಕೆ ಅವ್ರದ್ದೇ ಜಾಗ, ಅದರಿಂದ ಹೊರಗೆ ಬರಬಾರ್ದು. SZ ನಾನು ಹೇಳಿದೆ, ಇಷ್ಟು ವ್ಯವಸ್ಥೆಗಳು ಇದ್ದದ್ರಲ್ಲೇ ಅದನ್ನು ಜೋಡಿಸ್ಕೊಳ್ಬೇಕು. IT ಪಾರ್ಕ್ ಇದೆ ನಮ್ಮ ಇನ್ಫೋಸಿಸ್ ನಲ್ಲಿ, ಯಾವುದು ನೀವು ಕೋನಾಜ ಭಾಗ, ಅಲ್ಲಿ 2 ಇದೆ. ಒಂದು ಎಜುಕೇಶನ್ ಹಬ್ ಆಗಿದೆ, ಅಲ್ಲಿ ಇಡೀ ಯೂನಿವರ್ಸಿಟಿಗಳು. ಏನಾಗಿದೆ, ಈಗಾಗಲೇ ನೀವು ಒಂದು ಮಾತನ್ನು ಹೇಳಿದ್ರಿ, ಅಂದ್ರೆ ಭೂಮಿಯ ಬೆಲೆಗಳು ಕೂಡ ಅಲ್ಲಲ್ಲಿ ಹೆಚ್ಚಾಗ್ತಾ ಇರುವಂಥದ್ದು. ಇಲ್ಲಿ ಭೂಮಿಯ ಬೆಲೆ ಹೆಚ್ಚಾಗ್ತಾ ಇದ್ದ ಹಾಗೆಯೇ ಅವನು ಕೃಷಿಯ ನಂಬಿಕೆಯನ್ನು ಕಳೆದುಕೊಂಡು ಬಿಡ್ತಾನೆ. ಭೂಮಿಯನ್ನು ಮಾರಿದರೆ ನನಗೇನಾದರೂ ಆದಾಯ ಬರ್ತದೆ ಅನ್ನೋದ್ರ ಮಟ್ಟಿಗೆ ಬರ್ತದೆ. ಇದರ ಜೊತೆಯಲ್ಲೂ ಎಲ್ಲೋ ಒಂದು ಆತಂಕಗಳು, PCPIR ಬರ್ತದೆ, ಅದು ಬರ್ತದೆ, ಇವೆಲ್ಲವೂ ಕೂಡ ನಮ್ಮ ಭೂಮಿಯನ್ನು ಕಬಳಿಸವೆ ಅಂತದ್ದು. ಇಲ್ಲಿ ಆತಂಕದಲ್ಲಿದ್ದಾನೆ, ಗೊಂದಲಗಳಲ್ಲಿದ್ದಾನೆ. ಈ ರೀತಿಯ ನೀವು ಹೇಳಿದಂಥ ಈ ಒಂದು ಯೋಜನೆಗಳನ್ನು ಸಂಬಂಧಪಟ್ಟಂತ ಸರ್ಕಾರಗಳು ಜಾರಿ ಮಾಡಬೇಕಲ್ಲ, ಅದು ತಿಳಿಸಬೇಕಲ್ಲ. ಇವತ್ತಿಂದ ನಾಳೆಗೆ ಆಗತಕ್ಕಂಥ ಪ್ರಕ್ರಿಯೆಗಳ ಈಗ SAZ ನ ಬಗ್ಗೆ ನಾನು ಅಧ್ಯಯನ ಕೊಟ್ಟಿದ್ದೇನೆ. ಈಗಾಗಲೇ ಅದರ ರಿಪೋರ್ಟ್ಗಳನ್ನು ತರಿಸಲು ಪ್ರಯತ್ನ ಮಾಡಿದ್ದೇವೆ. ಸೈನ್ಸ್ ಇವರಲ್ಲಿ ಡೆಲ್ಲಿಯಲ್ಲಿ ನಾವು ಮಾತುಕತೆ ಮಾಡಿದ್ದೇವೆ. ಅಗ್ರಿಕಲ್ಚರ್ ಕಮಿಟಿಯಲ್ಲೂ ನಾನಿದ್ದೇನೆ. ಒಂದು ಸುಂದರವಾಗಿರ್ತಕ್ಕಂಥ SAZ ನ ಪರಿಕಲ್ಪನೆಯಲ್ಲಿ ನಮ್ಮ ಜಿಲ್ಲೆಯಲ್ಲಿ ಮಾಡಬೇಕು ಅಂತ ಹೇಳುವಂಥ ಪೂರ್ವ ತಯಾರಿ ಕೆಲಸ ಕಾರ್ಯಗಳಾಗ್ತಾ ಇದ್ದಾವೆ. ಅದು ಇವತ್ತಿಗಿಂದ ನಾಳೆಗೆ ಆಗುದಿಲ್ಲ. ಯಾಕಂದ್ರೆ ಈ ಅದರ ಪೂರ್ಣ ಮಾಹಿತಿ ತಗೊಂಡು ಸರ್ವೆ ಕಾರ್ಯಗಳು ನಡೆದು ಅದಕ್ಕೆ ಎಷ್ಟು ಬೇಕು ಜಾಗ ಎಲ್ಲವನ್ನು ಮಾಡಿಕೊಂಡು ಮಾಡಬೇಕು. ಇದೊಂದು ಒಳ್ಳೆ ಪ್ರಯೋಗ ಆಗಬೇಕು ಅಂತ ಹೇಳುವಂಥದ್ದು. ಎರಡನೇದು, ಈಗ ಕ್ಯಾಂಪ್ಕೋ ಇದೆ ನಮ್ಮಲ್ಲಿ. ಕ್ಯಾಂಪ್ಕೋ ಒಳ್ಳೆಯ ಸಂಸ್ಥೆ ಇದೆ, ಅವ್ರದ್ದು ಫ್ಯಾಕ್ಟ್ರಿ ಇದೆ. ಈಗ ಪುತ್ತೂರಲ್ಲಿ ಚಾಕ್ಲೇಟ್ ಫ್ಯಾಕ್ಟ್ರಿ ಅವ್ರದ್ದು ದೊಡ್ಡದಿದೆ, ಏಷ್ಯಾದಲ್ಲಿ ದೊಡ್ಡದಾಗಿರುವಂತಹ ಕಾರ್ಖಾನೆಗಳಿದೆ. ಈ ರೀತಿಯ ಒಂದೊಂದು ಪ್ರದೇಶಗಳಲ್ಲಿ ಒಂದೊಂದು ಗುರಿಯನ್ನು ಇಟ್ಕೊಂಡು ಮಾಡಬೇಕಾಗಿರ್ತಕ್ಕಂಥ ಜವಾಬ್ದಾರಿಯಲ್ಲಿ ನಾವಿದ್ದೇವೆ. ಮುಂದಿನ ದಿನಗಳಲ್ಲಿ ಅದನ್ನು ಯೋಚನೆ ಮಾಡಬೇಕು. ಯೋಜನೆಗಳು ಇವೆಯಾ ಅಂತ ಇದೆ. ನಾಳೆ SAZ ನಾನು ಈಗ ಪ್ರಕ್ರಿಯೆ ಪ್ರಾರಂಭ ಮಾಡಿದ್ದೇನೆ. ಎರಡನೇದು, ಯಾವ ಕ್ಷೇತ್ರಕ್ಕೆ ಯಾವುದು ಬೇಕು ಅಂತ ಹೇಳುವಂತ ಅಧ್ಯಯನ ಮಾಡಬೇಕು ಅಂತ ಹೇಳೋದಕ್ಕೆ ತಯಾರು ಮಾಡಿದ್ದೇನೆ. ಮೂರನೇದು, ಈಗ ಇರುವಂತ ವ್ಯವಸ್ಥೆಯಲ್ಲಿ ಸುಂದರ ಮಾಡಬೇಕು. ಮೂಲಭೂತ ಸೌಕರ್ಯಗಳನ್ನು ಜಾಸ್ತಿ ಮಾಡಿಕೊಂಡು ಅದಕ್ಕೆ ಬೇಕಾಗಿರುವಂತಹ ಇಂಡಸ್ಟ್ರಿಗಳಲ್ಲಿ ಇರತಕ್ಕಂಥ ಜಾಗಗಳನ್ನು ಬಳಕೆ ಮಾಡಿಕೊಂಡು ಉದ್ಯೋಗ ಸೃಷ್ಟಿ ಆಗುವಂತಹ ಯಾವುದೇ ಸಮಸ್ಯೆಗಳಾಗದ ರೀತಿಯಲ್ಲಿ ಪರಿಹಾರ ಕಂಡುಕೊಳ್ಬೇಕು ಅಂತ ಹೇಳುವಂಥದ್ದು ನಂದು. ಈಗ IT ಪಾರ್ಕ್ ಉಳಿದಿರುವಂತಹ ಜಾಗದಲ್ಲಿ ವಿಪ್ರೋದವರು ಬರಬೇಕು, ಬೇರೆ ಬೇರೆ ಕಂಪನಿಗಳನ್ನು ಮಾತುಕತೆ ಮಾಡಬೇಕು. ರಾಜ್ಯ ಸರ್ಕಾರಕ್ಕೂ ಇದೆ ಜವಾಬ್ದಾರಿ. ರೈತನಿಗೆ ಧೈರ್ಯ ಕೊಡಬೇಕಲ್ಲ ಅಂತ ನಮ್ಮ ಜವಾಬ್ದಾರಿ. ನೋಡಿದಲ್ಲ, ಚುನಾಯಿತ ಪ್ರತಿನಿಧಿಗಳ ನಮ್ಮ ಜವಾಬ್ದಾರಿ ನಾವು ಕೊಡ್ತಾ ಇದ್ದೇವೆ. ಎರಡನೇದು, ಈಗ ಅಡಿಕೆ ಬೆಲೆ ಕುಸಿತ ಆದಾಗ ನಾವು ಅದರ ಪರವಾಗಿ ಮಾತಾಡುವಂಥದ್ದು ಎಲ್ಲವನ್ನು ಮಾಡಿದ್ದೇವೆ. ಈಗ ನಿಮಗೆ ಇರುವಂಥದ್ದು ಏನು ಅಂತ ಹೇಳಿದ್ರೆ, ರೈತರ ಸಮಸ್ಯೆಗಳಿಲ್ಲ ಈ ಜಿಲ್ಲೆಯಲ್ಲಿ. ಏನು ಹೇಳಿದ್ರೆ, ನಾನು ಹೇಳಿದಲ್ಲ, ಈಗ ಇಲ್ಲಿಯ ಮಾನಸಿಕತೆ ಹೇಗಿದೆ, ಏನು ಕೆಲವು ಪ್ರದೇಶಗಳಲ್ಲಿ ಮಾನಸಿಕತೆ ಏನಿದೆ ಅಂತ ಹೇಳಿದ್ರೆ, ನೀವು ಹಿಂದೆ ನಂಬಿದಾಗೆ ಭತ್ತದಲ್ಲಿ ನಮಗೆ ಲಾಭ ಇಲ್ಲ, ಭತ್ತ ಮಾಡಿದ್ರೆ ಆಗುದಿಲ್ಲ, ಜನ ಸಿಗುವುದಿಲ್ಲ, ಲೇಬರ್ ಪ್ರಾಬ್ಲಮ್ಸ್ ಇದೆ. ಇಂತಹ ಪ್ರದೇಶಗಳಲ್ಲಿ ಇನ್ನೊಂದು ಪ್ರಯೋಗಶೀಲತೆ ದಕ್ಷಿಣ ಕನ್ನಡ ನಿರ್ವಹಣೆಗಿಂತ ಖರ್ಚು ಜಾಸ್ತಿ. ಆದರೂ ನಿಮ್ಗೆ ಒಂದೇ ಗೊತ್ತಿರಲಿ, ದಕ್ಷಿಣ ಕನ್ನಡ ಜಿಲ್ಲೆಯ ರೈತ ಕೃಷಿಕ ಬಹಳ ಸ್ವಾಭಿಮಾನಿ. ಒಂದು ಎರಡನೇದು ಪ್ರಯೋಗಶೀಲ ಪ್ರದವ. ಇಲ್ಲಿ ನಿಮ್ಗೆ ಗೊತ್ತಿರಲಿ, ಹಿಂದೆ ಇಲ್ಲಿ ಎಲ್ಲಾ ಕಡೆ ಭತ್ತದ್ದೇ ಕೃಷಿ ಇತ್ತು. ಭತ್ತದಿಂದ ಲಾಭ ಆಗುದಿಲ್ಲ ಅಂತ ಹೇಳಿದಾಗ ಅಡಿಕೆಗೆ ಹೋದ, ಅಡಿಕೆಯಲ್ಲಿ ಲಾಭ ಕಡಿಮೆ ಅಂತ ಹೇಳಿದಾಗ ರಬ್ಬರ್ ಅನ್ನು ಪ್ರಯೋಗ ಮಾಡಿದ. ಹೀಗೆ ಬದಲಾವಣೆಯ ಮಾನಸಿಕತೆಯಲ್ಲಿದ್ದಾನೆ. ಈಗ ಹೈನುಗಾರಿಕೆಗೂ ಹೋಗ್ತಾ ಇದ್ದಾರೆ. ಕಳೆದ ವರ್ಷಕ್ಕೂ ಈ ವರ್ಷಕ್ಕೂ ನೋಡಿದ್ರೆ ನೀವು KMF ಲೆಕ್ಕ ತೆಗೆದ್ರೆ 1 ಲಕ್ಷ ಲೀಟರ್ ಹಾಲು ಜಾಸ್ತಿ ಆಗಿದೆ. ಹೇಳಿದ್ರೆ ಹೈನುಗಾರಿಕೆಯ ಕಡೆಯೂ ನಮ್ಮವರು ಮಾನಸಿಕತೆಗೆ ಹೋಗ್ತಾ ಇದ್ದಾರೆ ಅಂತ ಹೇಳುವಂಥದ್ದು. ಹೀಗೆ ಪ್ರಯೋಗಶೀಲತೆಗಳಿದ್ದಾವೆ. ಮತ್ತೊಂದು ಸ್ವಾಭಿಮಾನ ಯಾಕೆ ಹೇಳಿದೆ ಕೇಳಿದ್ರೆ, ಇಲ್ಲಿ ನಿಮ್ಗೆ ರೈತ ಆತ್ಮಹತ್ಯೆ ಮಾಡಿಕೊಳ್ಳದ ಜಿಲ್ಲೆ ಇದು.
ಇಲ್ಲ ನೋಡಿ, ಪ್ರಕರಣಗಳು ಕಡಿಮೆ. ಹೌದು. ಯಾಕೆ ಹೇಳಿದ್ರೆ ಸ್ವಾಭಿಮಾನಿ, ಅವ ಏನಾದ್ರು ಮಾಡಿ ಬದುಕ್ತಾನೆ. ಆದರೂ ಈ ಕಾರ್ಖಾನೆಗಳು ಬಂದಾಗ ಆಮಿಷಗಳಿಗೆ ಬಲಿಯಾಗ್ತಾನೆ, ಜಾಗ ಕೊಡ್ತಾನೆ ತನ್ನಷ್ಟಕ್ಕೆ. ಯಾಕೆ ಹೇಳಿದ್ರೆ ಈಗ ನೀವು ಆ ಕಾರ್ಖಾನೆಗಳೇ ಬೇಡ, ನೀವು ಅತಿ ಹೆಚ್ಚು ಜಾಗ ಇಲ್ಲಿ ಈ ಇದಾಗಿದೆ ಅಲ್ಲ, ಯಾವ್ದು ಲೇಔಟ್ಗಳು ಎಲ್ಲಿ ಆಗಿರುವಂಥದ್ದು, ಗದ್ದೆಯಲ್ಲಿ ಆಗಿರುವಂಥದ್ದು. ಹೌದು. ಯಾಕಂದ್ರೆ ರೇಟ್ ಜಾಸ್ತಿ ಸಿಕ್ಕಿದಾಗ ಸಹಜವಾಗಿ ಕೊಡುವಂತ ಪ್ರಕ್ರಿಯೆ ಎಲ್ಲರೂ ಮಾಡ್ತಾರೆ, ಬೇರೆ ಉದ್ಯಮಕ್ಕೂ ಹೋಗ್ತಾರೆ. ಹೇಳಿದು ಇದೆಲ್ಲವೂ ತಪ್ಪು ಅಂತ ಯಾವುದನ್ನು ನಾನು ವಿರೋಧ ಮಾಡ್ತಾ ಇಲ್ಲ. ನಾನು ಹೇಳುದೇನಂತ ಹೇಳಿದ್ರೆ ಒಟ್ಟು 8 ಕ್ಷೇತ್ರಗಳ ಭೌಗೋಳಿಕವಾಗಿರ್ತಕ್ಕಂತಹ ಅಧ್ಯಯನ ಆಗಬೇಕು, ಧಾರಣಾ ಸಾಮರ್ಥ್ಯದ ಅಧ್ಯಯನಗಳಾಗಬೇಕು, ಉದ್ಯೋಗ ಸೃಷ್ಟಿಯಾಗುವ ಕೃಷಿಗೆ ಇಂಥದೇ ಜಾಗ, ತೋಟಗಾರಿಕೆ ಈ ರೀತಿಯ ಟೂರಿಸಂಗೆ ಇಂಥದ್ದು, ಇದೆಲ್ಲವನ್ನು ಇದು ಗದ್ದೆಗಳಿಗೆ ಇರಬೇಕಂತ ಜಾಗ. ಹಾಗಾಗಿ ಕೃಷಿಕನಿಗೂ ಆದ್ಯತೆ ಕೊಡುವಂತ ಕೆಲಸ ಕಾರ್ಯಗಳಾಗಬೇಕು, ಉದ್ದಿಮೆಗಳಿಗೂ ಅವಕಾಶಗಳನ್ನು ಕಲ್ಪಿಸಿಕೊಡುವಂತದ್ದಾಗಬೇಕು, ಉದ್ಯೋಗ ಸೃಷ್ಟಿ ಮಾಡುವಂತದ್ದು ಆಗಬೇಕು, ದಕ್ಷಿಣ ಕನ್ನಡ ಜಿಲ್ಲೆಯ ಪರಂಪರೆ ಮತ್ತು ಸಂಸ್ಕೃತಿಯು ಉಳಿಬೇಕು. ಎಸ್. ಮುಂದೆ ರೈಲ್ವೆ ಬಹಳ ವರ್ಷಗಳಿಂದ ನಮ್ಮ ಜಿಲ್ಲೆಯ ಜನರ ಕೂಗು, ವಿಭಾಗ ಆಗಬೇಕು, ರೈಲುಗಳು ಬರಬೇಕು, ಹೊಸ ಹೊಸ ರೈಲ್ವೆ ಬರಬೇಕು, ಹಳಿಗಳಾಗಬೇಕು, ಯಾವುದೂ ಆಗ್ತಾ ಇಲ್ಲ. 2-3 ವಿಷಯಗಳಿದಾವೆ. ಒಂದನೇದು, ಇದು ತ್ರಿಶಂಕು ಸ್ಥಿತಿಯಲ್ಲಿರ್ತಕ್ಕಂಥ ರೈಲ್ವೆ. ಯಾಕೆ ಹೇಳಿದ್ರೆ ಇಲ್ಲಿಗೆ ಪಾಲ್ಘಾಟ್ ಡಿವಿಷನ್ ಬರ್ತದೆ, ಇನ್ನೊಂದು ಮೈಸೂರು ಡಿವಿಷನ್ ಬರ್ತದೆ, ಇನ್ನೊಂದು ಕೊಂಕಣ್ ರೈಲ್ವೆ ಬರ್ತದೆ. ಇದೊಂದು ಪ್ರತ್ಯೇಕವಾಗಿರ್ತಕ್ಕಂಥ ವ್ಯವಸ್ಥೆ. ನೀವು ಪಾಲ್ಘಾಟ್ ಡಿವಿಷನ್ಗೆ ಎಷ್ಟು ಕಿಲೋಮೀಟರ್ ಟ್ರ್ಯಾಕ್ ಹೇಳಿದ್ರೆ 13 ಕಿಲೋಮೀಟರ್ ಟ್ರ್ಯಾಕ್. ಮೈಸೂರು ಡಿವಿಷನ್ಗೆ ಇದಕ್ಕಿಂತ ಹೆಚ್ಚು ಹೋಗ್ತದೆ. ಆದ್ರೆ ರೆವೆನ್ಯೂ ಅತಿ ಹೆಚ್ಚು ಯಾರಿಗೆ ಅಂತ ಹೇಳಿದ್ರೆ ಪಾಲ್ಘಾಟ್ನವ್ರಿಗೆ. ಯಾಕೆ ಹೇಳಿದ್ರೆ ನಿಮ್ಗೆ ಪೋರ್ಟ್ ಅವರ ಕೈಯಲ್ಲಿದೆ, ಅವರ ಟ್ರ್ಯಾಕ್ನೊಳಗಿದೆ. ಕೊಂಕಣ್ ರೈಲ್ವೆ ಇದೆ, ಅದಕ್ಕೆ ಅತಿ ಹೆಚ್ಚು ಬರ್ತದೆ. ನೀವು ಕುಳಾಯಿಂದ ಹಿಡಿದು ಉಡುಪಿಯವರೆಗೆ ಕೊಂಕಣ್ ರೈಲ್ವೆ ಟ್ರ್ಯಾಕ್. ಕೊಂಕಣ್ ರೈಲ್ವೆ ಪ್ರತ್ಯೇಕವಾಗಿರ್ತಕ್ಕಂಥ ರೈಲ್ವೆ ಇಲಾಖೆ ಒಳಗಿಲ್ಲ, ಅದು ಪ್ರತ್ಯೇಕ ನಿಗಮದ ಹಾಗೆ ಇರತಕ್ಕಂಥದ್ದು. ಹೀಗಾಗಿ ಒಂದಷ್ಟು ಸಮಸ್ಯೆಗಳಿದ್ದಾವೆ. ಒಂದಕ್ಕೊಂದು ವಿಭಾಗ ಮಾಡ್ಲಿಕ್ಕೆ ಆಗುದಿಲ್ಲ. ಯಾಕೆ ಹೇಳಿದ್ರೆ ವಿಭಾಗದ ವ್ಯವಸ್ಥೆ ಕೊಂಕಣ್ ರೈಲ್ವೆಯನ್ನು ವಿಭಾಗಕ್ಕೆ ತರಲಿಕ್ಕೆ ಆಗುದಿಲ್ಲ. ಅಲ್ಲಿ ಕಾನೂನಿನ ಸಮಸ್ಯೆಗಳಿದ್ದಾವೆ. ಈಗ ನಂದು ಬೇಡಿಕೆ ಇತ್ತು, ನಂದು ಬೇಡಿಕೆ ವಿಭಾಗ ಮಾಡಲಿ. ನಾವು ಕಳೆದ ಸಾರಿ ಡಿ ವಿ ಸದಾನಂದಗೌಡರು ರೈಲ್ವೆ ಸಚಿವರಾದಾಗ ಇದನ್ನು ಬಹಳ ಪ್ರಯತ್ನವನ್ನು ಮಾಡಿದ್ದೇವೆ. ಈಗ ನಾವು ಕೊನೆಗೆ ಏನು ಬಂತು ಅಂತ ಹೇಳಿದ್ರೆ ಇದನ್ನ ಸದ್ಯಕ್ಕೆ, ಯಾಕಂದ್ರೆ ಇದಕ್ಕೆ ಬೇಕಾಗಿರ್ತಕ್ಕಂಥ ಆಂತರಿಕ ವ್ಯವಸ್ಥೆಗಳು, ಖರ್ಚು ವೆಚ್ಚಗಳು ಮತ್ತು ಈ ಮೂರನ್ನು ಸೇರಿಸುವಂತ ಪ್ರಯತ್ನಗಳಾಗಬೇಕು ಅಂತ. ಅದರಡಿಯಲ್ಲಿ ನಿಮ್ಗೆ ಗೊತ್ತಿರಲಿ, ಈಗ ಈ ಟ್ರ್ಯಾಕ್ ಏನಿದೆ ಅದು ಹಾಸನ ಗೂಡ್ಸ್ ಇವರು ಡೆವಲಪ್ಮೆಂಟ್ ಮಾಡಿರ್ತದೆ, ಅದಕ್ಕೂ ಲೀಸ್ ಕೊಟ್ಟಾಗಿದೆ. 30 ವರ್ಷ ಅವರೇ ಮಾಡಬೇಕು ಅಂತ ಮೇಂಟೆನೆನ್ಸ್. ಈ ಎಲ್ಲ ಸಮಸ್ಯೆಗಳಿರೋದ್ರಿಂದ ಇದೆಲ್ಲವನ್ನ ಒಂದು ಪ್ರತ್ಯೇಕವಾಗಿರ್ತಕ್ಕಂಥ ವಿಭಾಗ ಮಟ್ಟಕ್ಕೆ ಈಗ ಸದ್ಯಕ್ಕೆ ಕಷ್ಟ ಇರೋದ್ರಿಂದ ಬೇರೆ ಪ್ರಯತ್ನಗಳು, ಈಗ ಕೊಂಕಣ್ ರೈಲ್ವೆಯಲ್ಲಿ ಇದನ್ನೆಲ್ಲ ಸೇರಿಸಿ ಒಂದೇ ಮಾಡಿ ಮಂಗಳೂರು ಕೇಂದ್ರ ಮಾಡಬೇಕು ಅಂತ, ಪಾಲ್ಘಾಟಿಂದ ಪ್ರತ್ಯೇಕಿಸಬೇಕು. ಅಥವಾ ಅದಾಗದಿದ್ರೆ ಮಂಗಳೂರನ್ನ ಮೈಸೂರು ಅಥವಾ ಇದಕ್ಕೆ ಸೇರಿಸಬೇಕು, ಅಲ್ಲಿಂದ ಹೊರಗೆ ತರಬೇಕು ಅಂತ ಹೇಳುವಂತ ಪ್ರಯತ್ನಗಳು ಈಗ ಆಗ್ತದೆ. ನನಗೆ ಅನ್ನಿಸ್ತದೆ ಈ 4 ವರ್ಷದಲ್ಲಿ ಇದು ಪೂರೈಸ್ತೇವೆ ನಾವು, ಆಗ್ತದೆ. ಎರಡನೇದು, ಈಗಾಗಲೇ ನಮ್ಮ ಮಂಗಳೂರು ರೈಲ್ವೆ ನಿಲ್ದಾಣವನ್ನು ವಿಶ್ವದರ್ಜೆಯ ರೈಲ್ವೆ ನಿಲ್ದಾಣ ಅಂತ ಘೋಷಣೆ ಮಾಡಿ ಆಗಿದೆ. ಸರ್ವೆ ಕಾರ್ಯಗಳು ಪ್ರಾರಂಭ ಆಗಿದೆ. ಕಾರ್ಪೊರೇಷನ್ ಮತ್ತು ಒಂದು ಇಷ್ಟು ತಡ ಯಾಕೆ ಆಯ್ತು? ಅದಕ್ಕೆ ವ್ಯತ್ಯಾಸ. ನಾ ಹೇಳಿದೆ, ಇಷ್ಟು ದೊಡ್ಡದಾಗಿರ್ತಕ್ಕಂಥ ಯೋಜನೆ, 1,000 ಕೋಟಿಯ ಯೋಜನೆ ಅದು. ಇವತ್ತಿಂದ ನಾಳೆಗೆ ಅದು ಮಾಡುವಂಥದ್ದಲ್ಲ. ಯಾಕೆ ಹೇಳಿದ್ರೆ 100 ಎಕರೆ ಜಾಗವೇ ಬೇಕು ಅದಕ್ಕೆ. ಈಗ ಏನ್ ಮಾಡಿದ್ದಾರೆ, ಕಾರ್ಪೊರೇಷನ್ ಮತ್ತು ರೈಲ್ವೆ ಅವರು ಜಂಟಿ ಆಗಿರ್ತಕ್ಕಂಥ ಸರ್ವೆ ಕಾರ್ಯ ಪ್ರಾರಂಭ ಮಾಡಿದ್ದಾರೆ. ಸರ್ವೆ ಮುಗಿದೋಯ್ತು. ಯಾಕಂದ್ರೆ ಸುಮಾರು 60 ಎಕರೆವರೆಗೆ ರೈಲ್ವೆ ಅವರಲ್ಲಿ ಜಾಗ ಇದೆ. ಅಲ್ಲಿ ಇನ್ನು 40 ಎಕರೆ ಕಾರ್ಪೊರೇಷನ್ ಕೊಡಬೇಕು. ಅಲ್ಲಿ ಎಕ್ವೈರ್ ಎಷ್ಟಾಗಬೇಕು, ಹೇಗೆ ಮಾಡಬೇಕು, ಇದೆಲ್ಲ ವ್ಯವಸ್ಥೆ ಇದೆ. ಇವತ್ತಿಂದ ನಾಳೆ ಭಾರಿ ಸಮಸ್ಯೆಗಳು ಆಗ್ಬೋದು. ಯಾಕಂದ್ರೆ ಸಾರ್ವಜನಿಕರ ಜಾಗ ಇದೆ, ಸರ್ಕಾರದ ಜಾಗ ಇದೆ. ಇದೆಲ್ಲ ಒಂದು ಮಾಡೋದಂತ ತೊಂದರೆಗಳು ಆಗದ ರೀತಿಯಲ್ಲಿ ಅದನ್ನು ಪರಿಹಾರ ಕಂಡುಕೊಳ್ಬೇಕು. ಈ ಎಲ್ಲ ಕಾರಣಕ್ಕೋಸ್ಕರ ಈಗ ಜಾಯಿಂಟ್ ಸರ್ವೆ ಆಗಿದೆ. ಜಾಯಿಂಟ್ ಸರ್ವೆ ಕರೆದು ಪ್ಲಾನ್ಗಳು ಅಪ್ರೂವಲ್ ಆಗ್ತಾ ಇದೆ. PPP ಆಧಾರದ ಎಷ್ಟು ವರ್ಷ ಆಗಬಹುದು ಅಂತ ನನಗೆ ಅನಿಸ್ತದೆ. ಈಗ ಎಲ್ಲವೂ ಮುಗಿದ್ರೆ ರಾಜ್ಯ ಸರ್ಕಾರ ಈ ಜಾಗಗಳನ್ನ ಫೈನಲ್ ಆದ್ರೆ, ಜಾಗವನ್ನ ಕಾರ್ಪೊರೇಷನ್ ಮತ್ತು ರಾಜ್ಯ ಸರ್ಕಾರ ಕೊಡ್ಲಿಕ್ಕೆ ಒಪ್ಪಿದ್ರೆ 1 ವರ್ಷದೊಳಗೆ ಅದರ ಅಗ್ರಿಮೆಂಟ್ ಆಗ್ತದೆ. ಮತ್ತೆ 2 ವರ್ಷದೊಳಗೆ ಅಂತರ. ಯಾಕಂದ್ರೆ PPP ಮಾಡಲ್ಲ ಎಲ್ಲ ಆಗುದು, ಪಬ್ಲಿಕ್ ಇದರಲ್ಲಿ ಪಾರ್ಟ್ನರ್ಶಿಪ್ ಅಲ್ಲಿ ಆಗುದು, ಪ್ರೈವೇಟ್ ಇದರಲ್ಲಿ. ಹಾಗಾಗಿ ಟ್ರ್ಯಾಕ್ ಅನ್ನು ಮಾತ್ರ ರೈಲ್ವೆ ಅವರು ಇಟ್ಕೊಳ್ತಾರೆ, ಬಾಕಿ ಇಡೀ ಪ್ರೈವೇಟ್ನವ್ರಿಗೆ. ಅಲ್ಲಿ ತನಕ ಈಗ ವಿಶ್ವದರ್ಜೆ ರೈಲ್ವೆ ನಿಲ್ದಾಣ ಆಗಬೇಕು ಅನ್ನುವಂಥದ್ದು ಒಂದು ಕಡೆಯಲ್ಲಿ ಇರಲಿ. ಆದರೆ ಈಗಿರುವಂಥ ಪರಿಸ್ಥಿತಿ, ಮಂಗಳೂರು ಸೆಂಟ್ರಲ್ ರೈಲ್ವೆ ನಿಲ್ದಾಣ ನೋಡಿದರೆ ಒಂದು ಹಳ್ಳಿಗಾಂಡ ರೈಲ್ವೆ ನಿಲ್ದಾಣ ಅಂತ ಪರಿಸ್ಥಿತಿಯಲ್ಲಿದೆ. ಒಂದೆಡೆಯಲ್ಲಿ ಸೋರ್ತಾ ಇರುವಂಥದ್ದು, ಪ್ರಯಾಣಿಕರು ಕೊಡೆ ಹಿಡಿದು ನಿಲ್ಲುವಂಥ ಒಂದು ಪರಿಸ್ಥಿತಿ. ಈಗಾಗಲೇ ಅದಕ್ಕೆ ಮೂಲಭೂತ ಸೌಕರ್ಯಗಳನ್ನ ಜೋಡಿಸುವಂಥದ್ದು, ರಿಪೇರಿ ಮಾಡುವಂಥ ಎಲ್ಲ ಕೆಲಸ ಕಾರ್ಯಗಳಾಗಿದೆ. ಈಗ ಶುಚಿತ್ವವು ಇದೆ. ಒಂದಷ್ಟು ಈಗ RMS ನ ಸಮಸ್ಯೆಗಳಿತ್ತು, ನಾನೇ ನಿಂತು ಅದನ್ನು ಪೂರ್ತಿಯಾಗಿ ರಿಪೇರಿ ಮಾಡಿಸುವಂಥ ಕೆಲಸ ಕಾರ್ಯಗಳಾಗಿದ್ದಾವೆ. ನಾಳೆ ಈ ತಾರತಮ್ಯಗಳು 3 ಡಿವಿಷನ್ ಇದ್ದರಿಂದ ಬೇರೆ ಬೇರೆ ಸಮಸ್ಯೆಗಳು, ಹೊಂದಾಣಿಕೆ ಸಮಸ್ಯೆಗಳಿದ್ದ ಕಾರಣಕ್ಕೋಸ್ಕರ ಆಗಿದೆ. ಆದ್ರೆ ನಿಮ್ಗೆ ಗೊತ್ತಿರಲಿ, ಕಳೆದ ನಾನು ಲೋಕಸಭಾ ಸದಸ್ಯರಾದ್ಮೇಲೆ ಪ್ರತಿ 2 ತಿಂಗಳಿಗೊಂದ್ಸರಿ ರೈಲ್ವೆ ಮೀಟಿಂಗ್ ಕರೆದ ಕಾರಣ ಈ ಜಿಲ್ಲೆಯ ಸುಮಾರು ರೈಲ್ವೆ ಸಮಸ್ಯೆಗಳನ್ನ ಪರಿಹಾರ ಮಾಡಿಕೊಟ್ಟಿದ್ದೇವೆ. ಈಗ ನಿಮ್ಗೆ ಪಡೀಲ್ನ ರೈಲ್ವೆ ಬ್ರಿಡ್ಜ್ ಎಷ್ಟು ವರ್ಷದ ಬೇಡಿಕೆ ಇತ್ತು, ಹೌದು. ಜಪ್ಪು ಗುಡುಪಾಡಿದ್ದು ಎಷ್ಟು ವರ್ಷದ ಬೇಡಿಕೆ ಇತ್ತು, ಅದೆಲ್ಲ ಒಂದು ಇತ್ಯರ್ಥ ಮಾಡಿ. ಜಪ್ಪು ಕುತ್ಪಾಡಿ ಕೇಳಬೇಕು. ಈಗ ಪಡೀಲ್ ಬಜಾಲ್ ರೈಲ್ವೆ ಸೇತುವೆ ಆಗಿದೆ, ಜಪ್ಪು ಕುತ್ಪಾಡಿದ ಅದು ಸ್ಯಾಂಕ್ಷನ್ ಆಗಿದೆ.
ರಾಜ್ಯ ಸರ್ಕಾರಕ್ಕೆ ಇನ್ನು ಬಾಕಿ ಉಳಿದ ಯಾಕಂದ್ರೆ 50-50 ಅಲ್ಲಿ ಆಗುವಂಥದ್ದು. ರೈಲ್ವೆ ಪೂರ್ತಿಯಾಗಿ ಹಣ ಯಾವುದಕ್ಕೂ ಹಾಕುದಿಲ್ಲ. ರಾಜ್ಯ ಸರ್ಕಾರ ಇನ್ನು ಹಣ ಕಾರ್ಪೊರೇಷನ್ ಅವರು ಕಟ್ಟಬೇಕು. ಕಾರ್ಪೊರೇಷನ್ ಅವರು ಈಗ ಮೊನ್ನೆ ಕಟ್ಟಿದ್ದಾರೆ ಅಂತ ನನಗೆ ಬಂದಿದೆ. ಕೂಡಲೇ ಅದು ಪ್ರಾರಂಭ ಆಗ್ತದೆ ಟೆಂಡರ್. ಅದು ಕೂಡ ಆಗ್ಬೋದು ಅಂತಕ್ಕಂಥದ್ದು. ಓಕೆ, ಇನ್ನು ಮಂಗಳೂರು ಬೆಂಗಳೂರು ರೈಲಿಗೆ ಸಂಬಂಧಪಟ್ಟ ಹಾಗೆ ಬಹಳ ವರ್ಷಗಳಿಂದ ಬೇಡಿಕೆ ಬಂದಿರುವಂಥವರು ಮಂಗಳೂರು ಮತ್ತು ಉಡುಪಿಯ ಜನ. ಆದರೆ ಇದರ ಲಾಭವನ್ನು ಮತ್ತಾರೋ ಪಡೆದುಕೊಳ್ತಾರೆ ಅನ್ನುವಂಥದ್ದು. ಮಂಗಳೂರಿಗಿದ್ದ ರೈಲು ಕಣ್ಣೂರಿಗೆ ಹೋಗ್ತದೆ, ಅದು ಕೂಡ ಹಗಲು ರೈಲು ಇದೆ ಅನ್ನುವ ಕಾರಣಕ್ಕಾಗಿ ಮಾತ್ರ ಕೊಡ್ತಾರೆ ವಿನಃ ಅದು ಯಾವ ರೀತಿ ಇದೆ ಅಂತ ಅನ್ನುವಂಥದ್ದು. ಈ ಏನು ಸಮಸ್ಯೆ ಆಗಿದೆ ಅಂತ ಕೇಳಿದ್ರೆ ಈ ಟ್ರ್ಯಾಕಿನ ಸಮಸ್ಯೆಗಳಿದ್ದಾವೆ. ಇದನ್ನು ಬ್ರಾಡ್ ಗೇಜ್ ಮಾಡಿದಾಗ HRD ಅವರು ಹಾಸನ ರೈಲ್ವೆ ಡಿವಿಷನ್ ಅವರು ಇದು ಮಾಡಿರೋದ್ರಿಂದ ಗೂಡ್ಸ್ ವಿಭಾಗದವ್ರು ಮಾಡಿರೋದ್ರಿಂದ ಆಗ ತಗೊಂಡಿರುವಂತಹ ತೀರ್ಮಾನಗಳ ಪ್ರಕಾರ ಗೂಡ್ಸ್ ಟ್ರೈನ್ಗಳು ಇದು ನೀವು ಸರ್ವಿಸ್ ಓರಿಯೆಂಟೆಡ್, ಯಾವುದು ಪ್ಯಾಸೆಂಜರ್, ಅದು ಕಮರ್ಷಿಯಲ್ ಓರಿಯೆಂಟೆಡ್ಗೆ ಹೆಚ್ಚು ಅವಕಾಶಗಳು ಕೊಟ್ಟಿರೋದ್ರಿಂದ ಕೆಲವು ತಾಂತ್ರಿಕ ತೊಂದರೆಗಳಿದ್ದಾವೆ. ಇನ್ನೊಂದು ಬೇಲೂರಲ್ಲಿ ಪೂರ್ತಿಯಾಗಿ ಕಿಲೋಮೀಟರ್ ನಮಗೆ ಇದಾಗಿರ್ಲಿಲ್ಲ ಟ್ರ್ಯಾಕ್. ಈಗ DV ಸದಾನಂದ ಗೌಡರು ರೈಲ್ವೆ ಸಚಿವರಾದಾಗ ಅದಕ್ಕೆ ಹಣ ಬಿಡುಗಡೆ ಮಾಡಿ ಈಗ ಪೂರ್ತಿಯಾಗಿ ಟ್ರ್ಯಾಕ್ ಆಗಿದೆ. ನನ್ನಂದಾಜು ಬರುವ ಮಾರ್ಚ್ ಏಪ್ರಿಲ್ನೊಳಗೆ ಅದು ಪೂರ್ತಿ ಕಾಮಗಾರಿ ಮುಗಿದು ನಮಗೆ ಹಾಸನದಿಂದ ರೈಲ್ವೆ ಪ್ರಾರಂಭ ಆಗ್ತದೆ. ಆ ನಂತರ ಮಂಗಳೂರು ಬೆಂಗಳೂರು ರೈಲ್ವೆಗಳು ವಿಶೇಷವಾಗಿ ಹೆಚ್ಚು ಓಡಾಟ ಮಾಡಲಿಕ್ಕೆ ಪ್ರಾರಂಭ ಆಗ್ತವೆ. 12 ಗಂಟೆ ಹೊತ್ತು ತೆಗೆದುತ್ತೆ. ಈಗ ಮೈಸೂರಿಗಾಗಿ ಹೋಗುತ್ತೆ, ಟ್ರ್ಯಾಕ್ ಜಾಸ್ತಿ ಇದೆ, ಅಲ್ಲಿರುವ ಬೇರೆ ರೈಲುಗಳಿಗೆ ಹೊಂದಾಣಿಕೆ ಮಾಡಿಕೊಂಡು ಈ ರೈಲನ್ನು ಹೊರಡಿಸಬೇಕು, ಬೇರೆ ಟ್ರ್ಯಾಕ್ ಅಲ್ಲಿ ಹೋಗುದು, ಎಲ್ಲ ಸಮಸ್ಯೆಗಳು, ತಾಂತ್ರಿಕ ಸಮಸ್ಯೆಗಳು. ಇದೆಲ್ಲವೂ ತಾಂತ್ರಿಕ ಸಮಸ್ಯೆಗಳು. ನಾವು ವೈಯಕ್ತಿಕವಾಗಿ ಹೀಗೆ ಮಾತನಾಡಲಿಕ್ಕೆ ಆಗುದಿಲ್ಲ. ಮತ್ತು ಸರ್ಕಾರದ ಅಧೀನದಲ್ಲಿರ್ತಕ್ಕಂಥ ಸಂಸ್ಥೆಗಳ ಸಮಸ್ಯೆಗಳಿದ್ದಾವೆ. ಈ ತಾಂತ್ರಿಕ ಸಮಸ್ಯೆ ಯಾವಾಗ ಪರಿಹಾರ ಆಗ್ತದೆ ಅಂದ್ರೆ ನಾನು ಕೇಳುವಂಥದ್ದು, ಸದ್ಯದ ಪರಿಸ್ಥಿತಿಯಲ್ಲಿ ಇರುವ ರೈಲುಗಳನ್ನ ಸಮಯಕ್ಕೆ ಸರಿಯಾಗಿ ಅಂದ್ರೆ ಎಲ್ಲೋ ಆ ಸಮಯಗಳು ಕೂಡ ತೀರಾ ಅವೈಜ್ಞಾನಿಕವಾಗಿ ಕಾಣ್ತಾ ಇದ್ದಾವೆ. ಬೆಳಗಿನ ಹಗಲಿನ ರೈಲು ಕೂಡ ಹಾಗೆ ನಮಗೆ ಸಿಗುವಂತ ರೀತಿಯಲ್ಲಿ ಇಲ್ಲ. ಅದು ಇನ್ನು ರಾತ್ರಿ ಹೊರಡುವಂತ ರೈಲುಗಳು ಅದು ಹೊರಡುವ ಸಮಯ ಒಂದು ಬೇರೆ, ಬೆಳಿಗ್ಗೆ ತಲುಪುವ ಸಮಯ ಅಂತೂ ಹೇಳೋದೇ ಬೇಡ ಅನ್ನೋ ಪರಿಸ್ಥಿತಿ ಇದೆ ಅಂತ ಇದು ಖಂಡಿತ ತಮ್ಮ ಗಮನಕ್ಕೆ. ಇದು ಖಂಡಿತ ಇದೆ. ಈಗಾಗಲೇ ನಾನು ರೈಲ್ವೆ DRMಗಳು ಡಿವಿಷನ್ ಅಲ್ಲಿ ಎಲ್ಲ ಮಾತುಕತೆ ಮಾಡಿದ್ದೇನೆ. ಅದಕ್ಕೋಸ್ಕರ ನಮ್ಮ ಇವರು ಪಾಪ ಬಾರಿ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ, ಹನುಮಂತ್ ಕಾಮತ್ತು ನಮ್ಮ ಸುದರ್ಶನ್ ಬೇರೆ ಬೇರೆ ಕಮಿಟಿಯವರು. ನಾನು ಅದಕ್ಕೆ ಅನಿಲ್ ಶೆಟ್ಟಿ ಅಂತ ಹೇಳಿ ಒಬ್ರು ಕುಂದಾಪುರದವರು ಎಲ್ಲರೂ ಕೆಲಸ ಮಾಡಿದ್ದಾರೆ. ಇಷ್ಟಾದ್ರೂ ಅದು ಎಲ್ಲ ಹೋರಾಟಗಾರರಿಗೆ ನಾವು ಅವರು ಇದಕ್ಕೆ ಹೇಳಬೇಕು, ಅಭಿನಂದನೆ ಹೇಳಬೇಕು. ಅವರೆಲ್ಲರೂ ಹೋರಾಟದ ಪರಿಣಾಮವು ಇದರಲ್ಲಿ ಸ್ವಲ್ಪ ರೈಲು ಎಚ್ಚೆತ್ತುಕೊಳ್ಳಿಕ್ಕಾಗಿದೆ. ಯಾರೋ ಒಬ್ಬ ಲೋಕಸಭಾ ಸದಸ್ಯ ಮಾಡಿದ ಅಂತ ಹೇಳೋದಕ್ಕಿಂತ ಇವರೆಲ್ಲರ ಸಹಕಾರಗಳಿದ್ದಾವೆ. ಅವರೆಲ್ಲ ಹೋರಾಟದ ಬಿಸಿಯೂ ಮುಟ್ಟಿದೆ. ಆದರೂ ನಾನು ಈಗಾಗಲೇ ಈ ಟೈಮ್ ಟೇಬಲ್ನ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಿದ್ದೇನೆ. ಅದನ್ನು ಸರಿ ಮಾಡಬೇಕು ಅಂತ ಹೇಳುವಂಥದ್ದಿದೆ. ಇನ್ನು ಮುಂದಿನ ದಿನಗಳಲ್ಲಿ ಅದನ್ನು ಸರಿ ಮಾಡ್ತೀವಿ. ಕಂಕನಾಡಿ ಜಂಕ್ಷನ್ ಇದು ಪಕ್ಕಾ ಕೇರಳದ ರೈಲು ನಿಲ್ಲಿಕ್ಕಾಗಿ ಇರುವಂಥ ಒಂದು ತಾಣ. ಅಲ್ಲಿ ಹೋಗಿ ನೋಡಿದರೆ ಇದೊಂದು ನಗರವೋ ಅನ್ನುವಂಥ ಒಂದು ಸಂಶಯ ಬಂದುಬಿಡ್ಬೋದು. ಒಂದು ರೀತಿಯ ಕುಗ್ರಾಮಕ್ಕೆ ಹೋಗಿದಂಥ ರೀತಿಯ ಪರಿಸ್ಥಿತಿ ಕಂಕನಾಡಿ ಜಂಕ್ಷನ್ ರೈಲು ನಿಲ್ದಾಣಕ್ಕಿದೆ. ಅಲ್ಲಿ ಯಾವುದೇ ಮೂಲಭೂತ ಸೌಕರ್ಯಗಳು ಕೂಡ ಇರುವುದಿಲ್ಲ. ಅದನ್ನು ಅಭಿವೃದ್ಧಿಪಡಿಸುವಂತ ನಿಟ್ಟಿನಲ್ಲೂ ಕೂಡ ಅಧಿಕಾರಿಗಳು ಚಿಂತನೆ ಮಾಡ್ತಾರೆ. ವಿಶ್ವ ದರ್ಜೆಯ ರೈಲ್ವೆ ನಿಲ್ದಾಣ ಅಲ್ಲೇ ಬರ್ತದೆ. ಹಾಗಾಗಿ ಸರ್ವೆ ಎಲ್ಲ ಆದ ಕಾರಣ ಇನ್ನು ತತ್ಕ್ಷಣ ಅದಕ್ಕೆ ಯಾಕಂದ್ರೆ ಈಗಿರುವಲ್ಲಿ ಸ್ವಲ್ಪ ವ್ಯವಸ್ಥೆಗಳನ್ನು ಸರಿ ಮಾಡಿದೆ. ಅಲ್ಲಿ ಟಾಯ್ಲೆಟ್ಸ್ ಇರಲಿಲ್ಲ, ಅದನ್ನು ಕ್ಲಿಯರ್ ಮಾಡಿಸಿ ಟಾಯ್ಲೆಟ್ಸ್ ಕಟ್ಟುವಂಥದ್ದು, ಇದೆಲ್ಲ ಕ್ಯಾಂಟೀನ್ ಸರಿ ಮಾಡುವಂಥದ್ದು, ಅಲ್ಲಿ ರಿಕ್ಷಾ ಪಾರ್ಕಿಂಗ್ ವ್ಯವಸ್ಥೆ ಕೊಟ್ಟಿರುವಂಥದ್ದು, ಟೆಲಿಫೋನ್ ಇಟ್ಟಿರುವಂಥದ್ದು ಎಲ್ಲ ಸರಿಯಾಗಿದೆ. ಇನ್ನು ಒಂದು ಆಗಬೇಕಾದ ಅಲ್ಲಿಗೆ ಈಗಿರುವ ಮಟ್ಟಿಗೆ ಅಲ್ಲಿಂದ ಅಲ್ಲಿಗೆ ಕರೆಕ್ಟ್ ಮಾಡಿಕೊಟ್ಟಿದೆ. ಇನ್ನೊಂದು ಆಗಬೇಕಾದ ಅಲ್ಲಿಗೆ ಬರುವಂಥ ರಸ್ತೆಯ ಸಮಸ್ಯೆ ಇದೆ. ನೀವು ಇಲ್ಲಿಂದ ಹೋಗುವಂಥದ್ದು ಇಲ್ಲಿ ಕಂಕನಾಡಿ ನಮ್ಮ ಬೈದರ್ಕಳ ಸಾನದ ಈಚೆಯಿಂದ ಹೋಗುವಂತ ಆ ರಸ್ತೆ ಅದನ್ನು ಈಗ ಕಾರ್ಪೊರೇಷನ್ ಅವ್ರಿಗೆ ಹೇಳಿದೆ. ಮೊನ್ನೆ ರೈಲ್ವೆ ಅವರನ್ನು ಕಾರ್ಪೊರೇಷನ್ ಅವರನ್ನು ಇಟ್ಟು ಮೀಟಿಂಗ್ ಮಾಡಿದ್ರೆ ಪ್ರಮುಖ ರಸ್ತೆಯಾಗಿ ಪಡೀಲಿನಿಂದ ಹೋಗುವಂತದ್ದು ಮಾಡಬೇಕು ಅಂತ ಹೇಳಿ. ಇಲ್ಲಿ ಗೊಂದಲಗಳಿವೆ. ಮಂಗಳೂರು ಸೆಂಟ್ರಲ್ ವಿಶ್ವ ದರ್ಜೆ ಆಗುವುದು, ಕಂಕನಾಡಿ ಆಗುವುದು, ಯಾಕಂದ್ರೆ ಕಂಕನಾಡಿಯಲ್ಲೇ ಆಗ್ತದೆ. 400 ಎಕರೆ ಅವರ ಮೂಲಭೂತವಾಗಿ ಬೇಕಾದ್ದು ಜಾಗ, ಆ ಜಾಗ ದೊಡ್ಡದಾಗಿರ್ತಕ್ಕಂಥ ಜಾಗ ಮಂಗಳೂರು ಸೆಂಟ್ರಲ್ ಅಭಿವೃದ್ಧಿ ಪಡಿಸಲಾಗ್ತದೆ. ಹಾಗಾದ್ರೆ ವಿಶ್ವ ದರ್ಜೆ ರೈಲು ನಿಲ್ದಾಣ ಕಂಕನಾಡಿಗೆ ಹೋಗ್ತದೆ ಅಂತ ಹೆಚ್ಚಿನ ರೈಲು ಎಲ್ಲ ಅಲ್ಲೇ ನಿಲ್ತದೆ ಮತ್ತೆ. ಎಸ್. ಇನ್ನು ರಾಷ್ಟ್ರೀಯ ಹೆದ್ದಾರಿಗೆ ಸಂಬಂಧಪಟ್ಟ ಹಾಗೆ ನಾವು ಬೆಂಗಳೂರು ಅಥವಾ ಉಳಿದ ನಗರಗಳಲ್ಲಿ ಒಂದು ಫ್ಲೈಓವರ್ ಮಾಡೋದು, ರಾಷ್ಟ್ರೀಯ ಹೆದ್ದಾರಿ ಮಾಡೋದು ಅಂತ ಹೇಳಿದ್ರೆ ಎಲ್ಲ ಸರ್ವಿಸ್ ರಸ್ತೆಗಳನ್ನು ಮಾಡಿಕೊಂಡು ನಾವು ಫ್ಲೈಓವರ್ಗಳನ್ನೇ ನೋಡೋಣ. ಯಾವ ದರ್ಜೆಯ ಯಾವ ಕಾಲಘಟ್ಟದ ಫ್ಲೈಓವರ್ಗಳು ಅಲ್ಲಿ ನಿರ್ಮಾಣ ಆಗ್ತಾ ಇದೆ. ನಮ್ಮ ಫ್ಲೈಓವರ್ಗಳು ನೋಡ್ಬೇಕಿದ್ರೆ ಹಳೆ ಕಾಲದ ಒಂದು ಫ್ಲೈಓವರ್ ಇದು ಏನಾಗಿದೆ ನಿಮಗೆ ಸುರತ್ಕಲ್ ಟು BC ರೋಡ್ ಇದಾಗಿರುವಂಥದ್ದು ನಾನು MP ಆಗೋ ಮುಂಚೆ. ಎಸ್. ಮತ್ತು ಇದು 2001ರ ಡಿಸೈನ್ನ ಪ್ರಕಾರ ಆಗಿದೆ. ಆಗ ಇದ್ದ ಡಿಸೈನ್ಗಳದಿ 2001ರ ಡಿಸೈನ್. ಈಗ ನೀವು ನೋಡಿದಿರಿ ತಲಪಾಡಿಯಿಂದ ಕುಂದಾಪುರದವರೆಗೆ ಆಗಿದೆ. ನವಯುಗನವರು ಮಾಡ್ತಾ ಇದ್ದಾರೆ. ಇಲ್ಲಿ ಎಲ್ಲಿಯೂ ಸಮಸ್ಯೆಗಳಿಲ್ಲ. ಈಗ ಅವರು ಇನ್ನೂ 2 ಫ್ಲೈಓವರ್ಗೆ ನಾವು ನಮ್ಮ ಸಮಸ್ಯೆಯಿಂದ ನಿಂತಿದೆ, ಅವರ ಸಮಸ್ಯೆಯಿಂದಲ್ಲ. ಇಲ್ಲಿ ಕಾರ್ಪೊರೇಷನ್ ಮತ್ತು ಸರ್ಕಾರದ ತೊಂದರೆಯಿಂದ ನಿಂತಿದೆ. ಇನ್ನು 2 ಫ್ಲೈಓವರ್ಸ್ ಬರ್ತದೆ. ಒಂದು ಪಂಪ್ವೆಲ್ ಫ್ಲೈಓವರ್,
ಇನ್ನೊಂದು ತೊಕ್ಕೊಟ್ಟು ಫ್ಲೈಓವರ್, ಇನ್ನೊಂದು ಇಲ್ಲಿ ನಂತೂರು ಫ್ಲೈಓವರ್. ತೊಕ್ಕೋಟ್ನಲ್ಲಿ ಬಹಳ ಕನ್ಫ್ಯೂಷನ್ಸ್ ಇದೆ. ಅಲ್ಲಿ ಫ್ಲೈಓವರ್ ಆಗ್ತದ, ಪಾಸಿಂಗ್ ಫ್ಲೈಓವರ್ ಕೆಲಸ ಪ್ರಾರಂಭ ಆಗಿದೆ. ಎಲ್ಲಿಂದ ಆರಂಭ ಆಗ್ತದೆ? ಅದು ಉಳ್ಳಾಲದ ರಸ್ತೆಯವರೆಗೆ ಅದಕ್ಕಿಂತಲೂ ಮುಂದೆ ಹೋಗಬೇಕು ಅನ್ನುವಂಥದ್ದು ಬಹಳ ಬೇಡಿಕೆಗಳಿತ್ತು. ಅದೊಂದು ಜಂಕ್ಷನ್ ಮಾಡ್ಕೊಂಡು ಹೋಗ್ಬೇಕು ಅಂತಿದೆ. ಸ್ವಲ್ಪ ಡಿಸೈನ್ ವ್ಯತ್ಯಾಸಗಳಾಗಿದೆ, ಅದು ಈಗ ಪೂರ್ತಿ ಆಗಿದೆ. ಹಾಗಾದ್ರೆ ಉಳ್ಳಾಲದ ಕ್ರಾಸಿಂಗ್ ಅನ್ನು ಕೂಡ ಫ್ಲೈಓವರ್ ಒಳಗಿಂದಲೇ ಹೋಗ್ತದೆ, ತೊಕ್ಕೊಟ್ಟು ಜಂಕ್ಷನ್. ಇನ್ನೊಂದು ಪಂಪ್ವೆಲ್ ಜಾಗದ ಸಮಸ್ಯೆಗೋಸ್ಕರ ನಿಲ್ಲಿಸಿದ್ದಾರೆ. ಯಾಕಂದ್ರೆ ಮಹಾವೀರ ವೃತ್ತವನ್ನು ಶಿಫ್ಟ್ ಮಾಡಬೇಕು, ಮಹಾವೀರ ವೃತ್ತದವರಿಗೆ ಒಂದು ಜಾಗ ಕೊಡಬೇಕು. ಅದು ಕಾರ್ಪೊರೇಷನ್ ನಲ್ಲಿ ಏನೋ ಚರ್ಚೆಗಳಾಗ್ತಾ ಇದೆ. ಇಲ್ಲಾಂದ್ರೆ ಈಗ ಕೆಲಸ ಪ್ರಾರಂಭ ಆಗ್ತದೆ. ಎಲ್ಲವೂ 2009 ಡಿಸೈನ್ ಅಲ್ಲಿ ಆಗ್ತದೆ, ಹೊಸ ಡಿಸೈನ್. ನೀವು ಬೆಂಗಳೂರಲ್ಲಿ ಏನ್ ನೋಡಿದ್ರೆ ಆ ಸಿಸ್ಟಮ್ ಅಲ್ಲಿ ಆಗ್ತದೆ. ಈಗ ನೋಡಿ ಮತ್ತೆ ನಿಧಾನ ಹೇಳಿದ್ರೆ ಇದು PPP ಅಲ್ಲಿ ಇರೋದು ಈ ರಸ್ತೆ, ತಲಪಾಡಿ ಟು ಕುಂದಾಪುರ PPP ಅಲ್ಲಿ ನವಯುಗ್ನವರು ಮಾಡಿರುವಂತದ್ದು. ಅವರು ಬೀಸರೋಡ್ ಟು ಸುರತ್ಕಲ್ PPP ಸರ್ಕಾರದ ಪೂರ್ತಿ 100% ಸರ್ಕಾರ ಅದೊಂದು ಮಾಡಿರುವ ಸಂಸ್ಥೆಯು ಸರ್ಕಾರದ್ದೇ, ರೈಲ್ವೆ ಇರ್ಕಾನ್, ಇಂಡಿಯನ್ ರೈಲ್ವೆ ಕನ್ಸ್ಟ್ರಕ್ಷನ್ ಕಂಪನಿಯವರು ಮಾಡಿರುವಂತದ್ದು. ಆಗ ಅದ ಡಿಸೈನ್ ಸರಿ ಇಲ್ಲ, ಅದರಲ್ಲಿ ಕೆಲ ಹಸ್ತಕ್ಷೇಪಗಳಾಗಿರ್ಬೋದು ಅಂತ ನನಗೆ ಅನಿಸ್ತದೆ. ಯಾವುದೇ ಕಾರಣಕ್ಕೆ ಈಗೆಲ್ಲ ಹಸ್ತಕ್ಷೇಪಗಳಿಲ್ಲ. ಯಾವುದೇ ರಸ್ತೆಗಳಾದಾಗ ಹಸ್ತಕ್ಷೇಪ ಮಾಡುವಾಗಿಲ್ಲ. ಈಗ ಸೆಂಟ್ರಲ್ ಒಂದು ತೀರ್ಮಾನ ತಗೊಳ್ತದೆ, ಅದೇ ಇದರಲ್ಲಿ ಆಗ್ತದೆ. ಯಾರನ್ನು ಶಿಫ್ಟ್ ಮಾಡಬೇಕು, ಆಚೆ ಮಾಡಬೇಕು ಹೇಳಿದ್ರೆ ಇಲ್ಲ, ಒಂದು ಅಲೈನ್ಮೆಂಟ್ ಫಿಕ್ಸ್ ಮಾಡ್ತಾರೆ. ಆ ಅಲೈನ್ಮೆಂಟ್ ಫಿಕ್ಸ್ ಆದ್ಮೇಲೆ ಒಂದ್ಸಾರಿ ಸರ್ವೆ ಆಗ್ತದೆ. ಎಕ್ವೇಷನ್ ಹಾಕಿದ್ಮೇಲೆ ಯಾವುದೇ ಡಿಸೈನ್ಗಳನ್ನು ಯಾವುದೇ ಕಾರಣಕ್ಕೆ ವ್ಯತ್ಯಾಸ ಮಾಡಲಿಕ್ಕೆ ಬರುವುದಿಲ್ಲ. ಎಸ್ ಸರ್, ಒಂದು ಸಣ್ಣ ಬ್ರೇಕ್ ತಗೊಳ್ಬೇಕಾಗಿದೆ. ವೀಕ್ಷಕರ ಒಂದು ಸಣ್ಣ ವಿರಾಮ ತೆಗೆದುಕೊಳ್ತಾನೆ. ವಿರಾಮದ ನಂತರ ಮತ್ತೆ ಸಂಸದರ ಜೊತೆನ ಈ ಸಂವಾದ ಮುಂದುವರೆದಿದೆ.